ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 5ನೇ ಶ್ಲೋಕ. ಏತಜ್ಞಾನ ಅವತಾರಣಂ ನಿಧಾನಂ ಬೀಜಂ ಅವ್ಯಯಂ ಯಸ್ಯ ಅಂಶ ಅಂಶೇನ ಸೃಜ್ಯಂತೆ ದೇವತೀರ್ಯಜ್ಞರಾದಯ. ಅನುವಾದ: ಈ ರೂಪವು ಅಂದರೆ ಪುರುಷನ ದ್ವಿತೀಯ ಅವತಾರವು ಬ್ರಹ್ಮಾಂಡದೊಳಗೆ ನಾನಾ ಬಗೆಯ ಅಭಿವ್ಯಕ್ತಿಗಳ ಮೂಲ ಆಕಾರ ಮತ್ತು ನಾಶಾತೀತವಾದ ಬೀಜ ಮೂಲ. ಈ ರೂಪದ ವಿಭಿನ್ನ ಕಣ ಮತ್ತು ಅಂಶಗಳಿಂದ ದೇವತೆಗಳು, ಮಾನವರ ಮತ್ತು ಇತರ ಜೀವಿಗಳು ಸೃಷ್ಟಿಯಾಗಿವೆ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ದ್ವಿತೀಯ ಅವತಾರ ಅಂದ್ರೆ ಗರ್ಭೋದಕಶಾಹಿ ವಿಷ್ಣು. ಇಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ಈಗ ನಾವು ಡೀಟೇಲ್ ಆಗಿ ನೋಡಿ, ಬೇರೆ ಬೇರೆ ಅವತಾರಗಳುಂಟು. ಈಗ ನಾವು ಅದನ್ನು ತಿಳಿಯುವ. ಭಾವಾರ್ಥ ಎಸ್ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಪುರುಷನು ಮಹತ್ತತ್ವದಲ್ಲಿ ಅಸಂಖ್ಯ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ಬಳಿಕ ದ್ವಿತೀಯ ಪುರುಷ ಎಂದರೆ ಗರ್ಭೋದಕಶಾಹಿ ವಿಷ್ಣುವಾಗಿ ಆ ಬ್ರಹ್ಮಾಂಡಗಳೆಲ್ಲ ಅಂತಸ್ಥನಾಗತಾನೆ. ನಮಗೆ ಹೇಳಿದಾಗೆ ಮಹಾವಿಷ್ಣುನ ಆ ರೋಮದಿಂದ ಎಲ್ಲ ಬ್ರಹ್ಮಾಂಡಗಳು ಹುಟ್ಟುವಂಥದ್ದು ಮತ್ತೆ ಎಲ್ಲ ಬ್ರಹ್ಮಾಂಡಕ್ಕೆ ಹೋಗುವಂಥದ್ದು ಗರ್ಭೋದಕಶಾಹಿ ವಿಷ್ಣು. ಮತ್ತೆ ಆ ಗರ್ಭೋದಕಶಾಹಿ ವಿಷ್ಣು ಇಂದ ಹುಟ್ಟುವಂಥದ್ದು ಕ್ಷೀರೋದಕ್ಷ ವಿಷ್ಣು, ಅವ ಪರಮಾತ್ಮನಾಗೆ ಎಲ್ಲ ಜೀವಿಗಳಲ್ಲಿ ಹೋಗುವಂಥದ್ದು. ಇದು ನಾವು ಏನೇ ತಿಳಿದೆವು. ಈಗ ಸ್ವಲ್ಪ ಜಾಸ್ತಿ ತಿಳಿಯುವ ಇದರ ಬಗ್ಗೆ. ಬ್ರಹ್ಮಾಂಡಗಳಲ್ಲಿ ಅಂತಸ್ಥನಾದನು. ದ್ವಿತೀಯ ಪುರುಷ ಎಂದರೆ ಗರ್ಭೋದಕಶಾಹಿ ವಿಷ್ಣುವಾಗಿ ಈ ಬ್ರಹ್ಮಾಂಡಗಳೆಲ್ಲ ಅಂತಸ್ಥನಾದನು. ಬ್ರಹ್ಮಾಂಡದಲ್ಲಿ ಆಶ್ರಯ ಸ್ಥಾನವಿಲ್ಲದೆ ಕೇವಲ ಕತ್ತಲೆ ಮತ್ತು ಆಕಾಶ ಮಾತ್ರ ಇರುವುದು ಕಂಡಾಗ ಬ್ರಹ್ಮಾಂಡದ ಅರ್ಧ ಭಾಗವನ್ನು ತನ್ನ ಬೆವರಿನ ನೀರಿನಿಂದ ತುಂಬಿದನು. ನೋಡಿ, ಟೋಟಲ್ ಕತ್ತಲೆ ಇತ್ತಂತೆ. ಆಗ ಅರ್ಧ ಭಾಗವನ್ನು ಬೆವರಿನ ನೀರಿನಿಂದ ತುಂಬಿದನು. ಆ ನೀರಿನ ಮೇಲೆ ಹಾಗೆ ಪೌಡಿಸಿದನು. ಈ ನೀರನ್ನು ಗರ್ಭೋದಕ, ಆ ನೀರಿಗೋಸ್ಕರ ಗರ್ಭೋದಕ ಅಂತ ಹೆಸರಾಯಿತು. ಹಾಗಾಗಿ ಅವನಿಗೆ ಗರ್ಭೋದಕ ವಿಷ್ಣು ಅಂತ ಕರೆಯಲಾಗಿದೆ. ಅರ್ಧ ಭಾಗ ಅವನ ಬೆವರಿನ ನೀರಿನಿಂದ ತುಂಬಿದನು, ಕತ್ತಲೆದ ಕಾರಣ. ಆಮೇಲೆ ಅವನ ನಾಭಿಯಿಂದ ಕಮಲನಾಳ ಒಂದು ಹೊರಹೊಮ್ಮಿತು. ಅವನ ಹೊಕ್ಕಳಿನ ನಾಭಿಯಿಂದ ಕಮಲನಾಳ ಉದ್ಭವಿಸಿತು, ಹೊರಹೊಮ್ಮಿತು. ಬ್ರಹ್ಮಾಂಡದ ಯೋಜನೆಯ ಪ್ರಧಾನ ಶಿಲ್ಪಿಯಾದ ಬ್ರಹ್ಮನು ಆ ಕಮಲದ ದಳದ ಮೇಲೆ ಉದ್ಭವಿಸಿದ. ಆ ಕಮಲ ದಳದ ಮೇಲೆ ಉದ್ಭವಿಸಿದು ಬ್ರಹ್ಮ. ನಮಗೆ ತಾಯಿ ಗರ್ಭದಿಂದ ಬಂದದಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಉದ್ಭವಿಸ ಬ್ರಹ್ಮನು ಬ್ರಹ್ಮಾಂಡದ ಯಂತ್ರಶಿಲ್ಪಿಯಾಗಿದ್ದಾನೆ. ಮತ್ತೆ ಬ್ರಹ್ಮನಿಗೆ ಈ ಎಲ್ಲ ಬ್ರಹ್ಮಾಂಡದ ಯಂತ್ರಶಿಲ್ಪಿ. ಭಗವಂತನು ವಿಷ್ಣುವಿನ ರೂಪದಲ್ಲಿ ತಾನೇ ಈ ಬ್ರಹ್ಮಾಂಡದ ಪಾಲನೆ ಜವಾಬ್ದಾರಿ ವಹಿಸಿಕೊಂಡ. ಮತ್ತೆ ಪಾಲನೆ ಮಾಡಲಿಕ್ಕೆ ಆ ವಿಷ್ಣು ರೂಪದಲ್ಲಿ ಅವನೇ ಇದು ಮಾಡ್ತಾನೆ, ಪಾಲನೆ ಮಾಡಲಿಕ್ಕೆ. ಎಲ್ಲರೂ ತ್ರಿಮೂರ್ತಿ ಹೇಳ್ತಾರೆ. ಅವರು ಈ ಶ್ಲೋಕವನ್ನು ಓದಬೇಕು, ಭಾವಾರ್ಥವನ್ನು ಸರಿ ಅವ್ರಿಗೆ ಗೊತ್ತಾಗ್ತದೆ. ಅದು ಈ ಓದಬೇಕಿದ್ರೆ ಮುಂದೆ ಓದಬೇಕು. ಭಗವಂತನು ವಿಷ್ಣು ರೂಪದಲ್ಲಿ ತಾನೇ ಬ್ರಹ್ಮಾಂಡದ ಪಾಲನೆ ಜವಾಬ್ದಾರಿ ವಹಿಸಿಕೊಂಡನು. ಬ್ರಹ್ಮನು ಪ್ರಕೃತಿಯ ರಜೋಗುಣ ಉದ್ಭವಿಸಿದರೆ ವಿಷ್ಣು ಸತ್ವಗುಣದ ಆದಿದೇವನಾಗಿದ್ದಾನೆ. ಬ್ರಹ್ಮನು ರಜೋಗುಣದ ಉದ್ಭವಿಸಿದ್ದು, ಆದರೆ ವಿಷ್ಣು ಸತ್ವಗುಣದ ಆದಿದೇವ. ವಿಷ್ಣು ಸಕಲ ಗುಣಾತೀತನಾದ್ರಿಂದ ಭೌತಿಕ ಆಕರ್ಷಣೆಯಿಂದ ಅವನು ಯಾವಾಗಲೂ ಅಬಾಧಿತನಾಗಿದ್ದಾನೆ. ಆ ಗುಣಾತೀತ ಕೃಷ್ಣ ಇನ್ನೊಂದು ಹೆಸರು ಗುಣಾತೀತ. ಗುಣಗಳನ್ನು ಮೀರಿದವ. ಯಾವುದೆಲ್ಲ ಗುಣ? ಸತ್ವಗುಣ, ರಜೋಗುಣ, ತಮೋಗುಣ. ಅಬಾಧಿತನಾಗಿದ್ದಾನೆ. ಈಗಾಗಲೇ ಇದನ್ನು ವಿವರಿಸಲಾಗಿದೆ. ಬ್ರಹ್ಮನಿಂದ ತಾಮಸ ಗುಣದ ಆದಿದೇವನಾದ ರುದ್ರನು ಶಿವ ಉದ್ಭವನಾಗ್ತಾನೆ. ಬ್ರಹ್ಮನಿಂದ ಉದ್ಭವವಾಗುವುದು ಶಿವ. ಹಾಗಾಗಿ ಅವ ತಾಮಸ ಗುಣದ ಆದಿದೇವ. ಅವನು ಭಗವದ್ ಇಚ್ಛಾನುಸಾರ ಇಡೀ ಸೃಷ್ಟಿಯನ್ನು ಲಯಗೊಳಿಸ್ತಾನೆ. ಇದು ನಾವು ತಿಳಿಬೇಕು. ಈಗ ನೆಕ್ಸ್ಟ್ ನೋಡಿ, ಇನ್ನು ಇಂಟ್ರೆಸ್ಟಿಂಗ್ ಉಂಟು ತುಂಬಾ. ಬ್ರಹ್ಮ ವಿಷ್ಣು ಶಿವ ಮೂವರು ಗರ್ಭೋದಕಶಾಹಿ ವಿಷ್ಣುವಿನ ವಿಭಿನ್ನ ಅವತಾರಗಳು. ನೋಡಿ, ಬ್ರಹ್ಮ ವಿಷ್ಣು ಶಿವ ಗರ್ಭೋದಕಶಾಹಿ ವಿಷ್ಣುವಿನ ವಿಭಿನ್ನ ಅವತಾರಗಳು. ಬ್ರಹ್ಮನಿಂದ ದಕ್ಷ, ಮರೀಚಿ, ಮನು ಮತ್ತಿತರ ಅನೇಕ ದೇವತೆಗಳು ಜೀವಿಗಳ ಸೃಷ್ಟಿಗಾಗಿ ಬ್ರಹ್ಮಾಂಡದಲ್ಲಿ ಅವತರಿಸುತ್ತಾರೆ. ವೇದಗಳಲ್ಲಿ ಈ ಗರ್ಭೋದಕಶಾಹಿ ವಿಷ್ಣುವನ್ನು ಗರ್ಭಸ್ತುತಿ ಸೂಕ್ತಗಳಲ್ಲಿ ಸ್ತುತಿಸಲಾಗಿದೆ. ಅಂದ್ರೆ ಈ ಗರ್ಭಸ್ತುತಿ ಸೂಕ್ತ ಅಂತ ಉಂಟು, ಅದರಲ್ಲಿ ಈ ಗರ್ಭೋದಕಶಾಹಿ ವಿಷ್ಣುವನ್ನು ಸ್ತುತಿಸಲಾಗಿದೆ. ಈ ಸ್ತುತಿಯು ಭಗವಂತನು ಸಹಸ್ರಾರು ತಲೆ ಇತ್ಯಾದಿ ಉಳ್ಳವನೆಂದು ವರ್ಣಿಸುವ ಸೂಕ್ತದಿಂದ ಪ್ರಾರಂಭವಾಗುತ್ತದೆ. ನೋಡಿ, ಸಹಸ್ರಾರು ತಲೆ ಅಂತೆ ಭಗವಂತನಿಗೆ. ಗರ್ಭೋದಕಶಾಹಿ ವಿಷ್ಣು
ಬ್ರಹ್ಮಾಂಡದ ಪ್ರಭು. ಅವನು ಬ್ರಹ್ಮಾಂಡದಲ್ಲಿ ಸ್ಥಿತನಾಗಿರುವಂತೆ ತೋರಿದರು ಸದಾ ಅತೀತನು. ನೋಡಿ, ಸದಾ ಅತೀತನು ಯಾರು ಅಂತ ಹೇಳುದು? ಯಾರ ಪಾಲನೆಯಲ್ಲಿ ಮಾಡುವುದಲ್ಲ, ಟೋಟಲ್ ಅತೀತ. ಆದರೆ ಬ್ರಹ್ಮ ಮತ್ತೆ ಶಿವ ಅತೀತರಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದನ್ನು ಕೂಡ ಈಗಾಗಲೇ ವಿವರಿಸಲಾಗಿದೆ. ಗರ್ಭೋದಕಶಾಹಿ ವಿಷ್ಣು ಸ್ವಾಂಶದ ಅಭಿವ್ಯಕ್ತಿಯಾದ ಕ್ಷೀರೋದಕ್ಷ ವಿಷ್ಣು ಬ್ರಹ್ಮಾಂಡದ ಜೀವದ ಪರಮಾತ್ಮ. ಈಗ ಎಲ್ಲ ಜೀವಿಗಳ ಪರಮಾತ್ಮನಾಗಿದ್ದಾನಲ್ಲ, ಈಗ ನಮ್ಮ ಜೀವಿಯಲ್ಲಿ ಕೂಡ ಇದ್ದಾನೆ, ಪ್ರಾಣಿಗಳಲ್ಲಿ ಕೂಡ ಇದ್ದಾನೆ. ಅದು ಕ್ಷೀರೋದಕಶಾಹಿ ವಿಷ್ಣು, ಅದು ಗರ್ಭೋದಕಶಾಹಿ ವಿಷ್ಣು ಸ್ವಾಂಶ ಕ್ಷೀರೋದಕಶಾಹಿ ವಿಷ್ಣು. ಆ ಕ್ಷೀರೋದಕಶಾಹಿ ವಿಷ್ಣುವನ್ನೇ ಬ್ರಹ್ಮಾಂಡದ ಪಾಲಕನೆಂದು ಗುರುತಿಸಲಾಗಿದೆ. ಬ್ರಹ್ಮಾಂಡದ ಪಾಲಕ ಯಾರು? ಕ್ಷೀರೋದಕಶಾಹಿ ವಿಷ್ಣು. ಈಗೆಲ್ಲರೂ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಆ ವಿಷ್ಣು ಅಂದ್ರೆ ಕ್ಷೀರೋದಕ ವಿಷ್ಣು. ಒಟ್ಟಿನಲ್ಲಿ ಆದಿಪುರುಷನ 3 ಅಂಶಗಳನ್ನು ನಾವೀಗ ತಿಳಿದಂತಾಯ್ತು. ನಾವು ತಿಳಿದಂತಾಯ್ತು. ಬ್ರಹ್ಮಾಂಡದೊಳಗೆ ಸಂಭವಿಸಿದ ಎಲ್ಲ ಅವತಾರಗಳು ಈ ಕ್ಷೀರೋದಕಶಾಹಿ ವಿಷ್ಣುವಿನ ಹೊರಹೊಮ್ಮಿದ ವಿಭಿನ್ನ ರೂಪಗಳು. ಬ್ರಹ್ಮಾಂಡದೊಳಗೆ ಸಂಭವಿಸಿದ ಎಲ್ಲ ಅವತಾರಗಳು ಕ್ಷೀರೋದಕಶಾಹಿ ವಿಷ್ಣುವಿನ ಹೊರಹೊಮ್ಮಿದ ವಿಭಿನ್ನ ರೂಪಗಳು. ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಅವತಾರಗಳು ಸಂಭವಿಸಿದವೆ. ಇಂಥ ಅವತಾರಗಳಾದರೂ ಅಸಂಖ್ಯಾತ. ಆದರೂ ಅವುಗಳಲ್ಲಿ ಮತ್ಸ್ಯ, ಕೂರ್ಮ, ವರಹ, ರಾಮ, ನರಸಿಂಹ, ವಾಮನ ಮುಂತಾದ ಅವತಾರಗಳು ಮುಖ್ಯವಾದವು. ಈ ಅವತಾರಗಳನ್ನು ಲೀಲಾವತಾರಗಳು ಎಂದು ಕರೆಯಲಾಗಿದೆ. ನೋಡಿ, ಇದೆಲ್ಲ ಲೀಲಾವತಾರ. ಒಂದು ಬರ್ತಗೊಳ್ಳಿ. ಫಸ್ಟ್ಗೆ ಪುರುಷಾವತಾರ, 3 ಪುರುಷಾವತಾರ. ಕಾರಣೋದಕಶಾಹಿ ವಿಷ್ಣು ಅಂದ್ರೆ ಮಹಾವಿಷ್ಣು, ಸೆಕೆಂಡ್ ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಕ್ಷೀರೋದಕಶಾಹಿ ವಿಷ್ಣು. 3 ಆಯ್ತಲ್ಲ, ಇದು ಪುರುಷಾವತಾರ. ಮತ್ತೆ ಗುಣಾವತಾರ, ಬ್ರಹ್ಮ ವಿಷ್ಣು ಮಹೇಶ್ವರ, ಅದು ಗುಣಾವತಾರ. ಮತ್ತೆ ಈಗ ಲೀಲಾವತಾರ. ಲೀಲಾವತಾರ ಅಂದ್ರೆ ಮತ್ಸ್ಯ, ಕೂರ್ಮ, ವರಹ, ರಾಮ, ನರಸಿಂಹ, ವಾಮ, ಇದೆಲ್ಲ ಲೀಲೆ, ಬೇರೆ ಬೇರೆ ಲೀಲಾ ಅವತಾರ ಕರೆಯಲಾಗಿದೆ. ಇವುಗಳಲ್ಲದೆ ಭೌತಿಕ ಪ್ರಕೃತಿಯ ವಿಭಿನ್ನ ಗುಣಗಳು ಕಾರ್ಯಭಾರ ನಿರ್ವಹಿಸುವ ಬ್ರಹ್ಮ ವಿಷ್ಣು ಶಿವ ರಂತ ಗುಣಾತ್ಮಕ. ನೋಡಿ, ಇದು ಗುಣಾವತಾರ 3. ಶ್ರೀ ವಿಷ್ಣು ದೇವೋತ್ತಮ ಪುರುಷರಿಂದ ಅಭಿನ್ನನಾಗಿದ್ದಾನೆ. ಶಿವನು ದೇವೋತ್ತಮ ಪುರುಷ ಮತ್ತು ಜೀವಿಗಳ ಮಧ್ಯ ನೆಲೆಯಲ್ಲಿದ್ದಾನೆ. ಬ್ರಹ್ಮನು ಸದಾ ಜೀವತತ್ವನಾಗಿದ್ದಾನೆ. ನೋಡಿ, ಫಸ್ಟಿಗೆ ಒಂದು ವಿಷ್ಣು ತತ್ವ, ಮತ್ತೆ ಶಿವ ಐದರ್ ವಿಷ್ಣು ತತ್ವ ನಾರ್ ಜೀವತತ್ವ, ಮತ್ತೆ ಬ್ರಹ್ಮ ಜೀವತತ್ವ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿ ಹೇಳ್ತಾರಲ್ಲ, ತ್ರಿಮೂರ್ತಿಯಲ್ಲಿ ವಿಷ್ಣು ತತ್ವ, ಶಿವ ಐದರ್ ವಿಷ್ಣು ತತ್ವ ನಾರ್ ಜೀವತತ್ವ, ಮಿಡ್ಲ್ ಅಲ್ಲಿ ಇದ್ದಾನೆ. ಬ್ರಹ್ಮ ಜೀವತತ್ವ, ಬ್ರಹ್ಮ ಸದಾ ಜೀವತತ್ವನಾಗಿದ್ದಾನೆ. ಪವಿತ್ರ ಜೀವಿಯು ಪರಮ ಭಕ್ತನು ಆದ ಬ್ರಹ್ಮನಿಗೆ ಭಗವಂತನು ಸೃಷ್ಟಿಯಾಧಿಕಾರ ನೀಡಿದ್ದಾನೆ. ಹಾಗೆ ಅಲ್ಲಿ ಸೃಷ್ಟಿಯಾಧಿಕಾರ ಬ್ರಹ್ಮನಿಗೆ ನೀಡಿದ್ದಾನೆ. ಅಮೂಲ್ಯವಾದ ರತ್ನಗಳಲ್ಲಿ ಪ್ರತಿಫಲಿಸುವ ಸೂರ್ಯ ಶಕ್ತಿಗೆ ಬ್ರಹ್ಮನ ಶಕ್ತಿಯನ್ನು ಹೋಲಿಸಬಹುದು. ನೋಡಿ, ಸೂರ್ಯ ಶಕ್ತಿ ಬ್ರಹ್ಮನ ಶಕ್ತಿ ಹೋಲಿಸಬಹುದು. ಬ್ರಹ್ಮ ಪಟ್ಟವನ್ನು ಸ್ವೀಕರಿಸುವಂತ ಜೀವಿ ಇಲ್ಲದಿದ್ದಾಗ ಸ್ವತಃ ಭಗವಂತನ ಬ್ರಹ್ಮನಾಗಿ ಸೃಷ್ಟಿಯ ಹೊಣೆಯನ್ನು ನಿವಹಿಸ್ತಾನೆ. ಕೆಲವೊಮ್ಮೆ ಎಂತಾಗ್ತದೆ ಅಂದ್ರೆ ಆ ಬ್ರಹ್ಮನ ಹುದ್ದೆಗೆ ಸರಿಯಾದ ಬ್ರಹ್ಮ ಇರುವುದಿಲ್ಲ. ಆಗ ಸ್ವತಃ ಭಗವಂತನೇ ಬ್ರಹ್ಮನಾಗಿ ಬರ್ತಾನೆ. ಹಾಗೆ ಎಣಿಸಿ, ಬ್ರಹ್ಮ ಪೋಸ್ಟ್ ನಾರ್ಮಲ್ ಪೋಸ್ಟ್ ಅಲ್ಲ, ತುಂಬಾ ಹೈ ಪೋಸ್ಟ್. ಕೆಲವೊಮ್ಮೆ ಎಂತಾಗ್ತದೆ ಅಂದ್ರೆ ನೆಕ್ಸ್ಟ್ ಬರ್ತದೆ ಅದಕ್ಕೆ. ಓಕೆ, ಶಿವನೇನು ಸಾಮಾನ್ಯ ಜೀವಿ ಅಲ್ಲ, ಅವನು ಭಗವಂತನ ಸ್ವಾಂಶ ಭಾಗವೇ ಆಗಿದ್ದಾನೆ. ಅಂದ್ರೆ ಶಿವ ನೈದರ್ ಜೀವತತ್ವ ನಾರ್ ವಿಷ್ಣು ತತ್ವ, ಅವ ಮಿಡ್ಲ್ ಅಲ್ಲಿ ಇದ್ದಾನೆ. ಆದರೆ ಶಿವನು ಭೌತಿಕ ಪ್ರಕೃತಿಯ ನೇರ ಸಂಪರ್ಕ ಇರುವುದರಿಂದ ಶ್ರೀ ವಿಷ್ಣುಗಿರುವ ಮಟ್ಟದ ಆಧ್ಯಾತ್ಮ ಜೀವನಲ್ಲಿ ಅವನಿಗಿಲ್ಲ. ವಿಷ್ಣು ಅಷ್ಟು ಆಧ್ಯಾತ್ಮ ನೆಲೆ ಇಲ್ಲ. ಆದ್ರೆ ನಾವೆಂತ ಅಂದ್ರೆ ಅವನನ್ನು ಮಾಮೂಲಿ ಅಂತ ಇದು ಮಾಡಬಾರ್ದು. ಅವ ಅಂದ್ರೆ ತುಂಬಾ ಮೇಲಿದ್ದಾನೆ. ಯಾಕಂದ್ರೆ ಅವ 55 ಗುಣಗಳುಂಟು. ಬ್ರಹ್ಮನ ಹತ್ರ 50 ಇರುವಂಥದ್ದು. ನಮಗೆ ಬ್ರಹ್ಮನ ಗುಣಗಳ ಹತ್ರ ಹೋಗ್ಬೋದು, ಆದ್ರೆ ಶಿವನ ಹತ್ರ 5 ಜಾಸ್ತಿ ಉಂಟು. ನಾರಾಯಣ ಹತ್ರ 60 ಉಂಟು, ಮತ್ತೆ ಕೃಷ್ಣನ ಹತ್ರ 64 ಉಂಟು. ಇದಕ್ಕೆ ಎಕ್ಸಾಂಪಲ್, ಈ ವ್ಯತ್ಯಾಸವನ್ನು ಹಾಲು ಮತ್ತು ಮೊಸರಿನ ವ್ಯತ್ಯಾಸಕ್ಕೆ ಹೋಲಿಸಬಹುದು. ಮೊಸರು ಕೂಡ ಹಾಲಿನ ಇನ್ನೊಂದು ರೂಪವೇ, ಆದರೆ ಹಾಲು ಬಳಸುವ ಸಂದರ್ಭದಲ್ಲಿ ಅದೇ ಬದಲಾಗಿ ಯಾರು ಮೊಸರನ್ನು ಬಳಸುವುದು ಸಾಧ್ಯವಿಲ್ಲ. ಇದಕ್ಕೆ ಬ್ರಹ್ಮ ಸಂಹಿತೆಯ ಶ್ಲೋಕ ಉಂಟು. ಕ್ಷೀರಂ ಯಥಾ ದಧಿ ವಿಕಾರ ವಿಶೇಷ ಯೋಗಾತ್ ಸಂಜಯತೆ ನಹಿ ತಥಾ ಪೃಥಕ್ ಅಸ್ತಿ ಹೇತು ಯಶಂಭುತಮಪಿ ತತ ಸಮುಪೇತ್ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ವಿಷ್ಣು ಹಾಲು, ಶಿವ ಮೊಸರು. ಹಾಲಿಂದ ಮೊಸರಾದದ್ದು, ಆದ್ರೆ ಮೊಸರು ಹಾಲಾಗುದಿಲ್ಲ.
ಹಾಲು ಮೊಸರಾಗಬಹುದು. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಳೋಣ. ಆ ಶ್ಲೋಕ ಅದೇ ಅರ್ಥ. ಇನ್ನೊಂದು ರೂಪವೇ ಮೊಸರು ಕೂಡ ಹಾಲಿನ, ಆದರೆ ಹಾಲು ಬಳಸುವ ಸಂದರ್ಭದಲ್ಲಿ ಅದಕ್ಕೆ ಬದಲಾಗಿ ಯಾರು ಮೊಸರನ್ನು ಬಳಸುವುದು ಸಾಧ್ಯವಿಲ್ಲ. ನೆಕ್ಸ್ಟ್, ಮನುಗಳು ಆಮೇಲಿನ ಅವತಾರಗಳು. ಎಸ್, ಈಗ ಯಾವುದೆಲ್ಲ ಆಯ್ತು ಅವತಾರ ಆಯ್ತು? ಪುರುಷ ಅವತಾರ ಆಯ್ತು 3, ಮತ್ತೆ ಲೀಲಾ ಅವತಾರ ಆಯ್ತು, ಲೀಲಾ ಅವತಾರ ಆಯ್ತು, ಗುಣ ಅವತಾರ ಆಯ್ತು, ಈಗ ಮನ್ವಂತರ ಅವತಾರ. ಈಗ ಮನ್ವಂತ ಬೇರೆ ಬೇರೆ ಮನು ಇದ್ದಾರೆ, 14 ಮನು ಇದ್ದಾರೆ ಬ್ರಹ್ಮನ ಒಂದು ದಿವಸದಲ್ಲಿ. ಈಗ ಮನುಗಳ ಬಗ್ಗೆ ನಾವು ತಿಳಿಯುವ. ಮನುಗಳು ಆಮೇಲಿನ ಅವತಾರಗಳು. ಬ್ರಹ್ಮನ ಜೀವನದ ಒಂದು ಅವಧಿಯಲ್ಲಿ, ಅದು ನಮ್ಮ ಸೂರ್ಯಮಾನ ಗಣಿತದ ಪ್ರಕಾರ ಎಷ್ಟಾಗ್ತದೆ? 43 ಲಕ್ಷ ಇಂಟು 1000, ಅಂದ್ರೆ ಆಲ್ಮೋಸ್ಟ್ 43 ಲಕ್ಷ ಇಂಟು 1000 ಅಂದ್ರೆ 430 ಕೋಟಿ ವರ್ಷಗಳು. ಇದು ಬ್ರಹ್ಮನ ಒಂದು ದಿನದ ಅವಧಿ. ಇದರಲ್ಲಿ 14 ಮನುಗಳು ಇರ್ತಾರೆ. ನಿಮ್ಗೆ ನಾನು ಅದು ಹೇಳಿದ್ದೇನೆ ಆಲ್ರೆಡಿ 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಎಂತಂದ್ರೆ ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಈ 4 ಯುಗ ಸೇರಿ ಒಂದು ದಿವ್ಯ ಯುಗ. ಇಂಥದ್ದು 72 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಹಾಗಾಗಿ ಇಂಥ 14 ಮನ್ವಂತರ ಸೇರಿ ಒಂದು ಕಲ್ಪ. ಇದು ನಿಮ್ಗೆ ನಾನು ತಿಳಿಸಿದ್ದೇನೆ. ಹಾಗಾಗಿ 14 ಮನುಗಳು ಹೋಗಿರುತ್ತೆ. ಆದ್ದರಿಂದ ಬ್ರಹ್ಮನ ಒಂದು ತಿಂಗಳ ಕಾಲಾಮದಲ್ಲಿ 420 ಮನುಗಳು, ಬ್ರಹ್ಮನ ಒಂದು ವರ್ಷದ ಕಾಲಾಮದಲ್ಲಿ 5040 ಮನುಗಳು ಆಗಿ ಹೋಗುತ್ತಾರೆ. ಈಗ ನಾನು 14 ಮನು ಬ್ರಹ್ಮನ ಒಂದು ದಿವಸದಲ್ಲಿ, ಬ್ರಹ್ಮನ ಒಂದು ತಿಂಗಳಲ್ಲಿ 420 ಮನುಗಳು, ಬ್ರಹ್ಮನ ಒಂದು ವರ್ಷದಲ್ಲಿ 5040 ಮನುಗಳು ಆಗಿ ಹೋಗುತ್ತಾರೆ. ಬ್ರಹ್ಮ ತನ್ನ ಆಯುರ್ಮಾನದ 100 ವರ್ಷ ಜೀವಿಸ್ತಾನೆ. ಆದ್ದರಿಂದ ನೋಡಿ ಈಗ ಎಷ್ಟು ಮನುಗಳಿದ್ದಾರೆ. ಬ್ರಹ್ಮನ ಜೀವನಾವಧಿಯಲ್ಲಿ 540 ಇಂಟು 100, 5,04,000 ಮನುಗಳು ಆಗಿ ಹೋಗುತ್ತಾರೆ. ಎಣಿಸಿ ಎಷ್ಟು ಜಟಿಲ ಉಂಟು ಇದು. ಹೋಗುತ್ತಾರೆ. ಅಸಂಖ್ಯ ಬ್ರಹ್ಮಾಂಡಗಳಿವಷ್ಟೇ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಒಬ್ಬ ಬ್ರಹ್ಮ ಇರುತ್ತಾನೆ ಮತ್ತು ಆ ಬ್ರಹ್ಮರು ಪುರುಷನ ಒಂದು ಬಾರಿಯ ಉಸಿರಾಟದ ಕಾಲಾವಧಿಯಲ್ಲಿ ಹುಟ್ಟಿ ಸತ್ತು ಹೋಗುತ್ತಾರೆ. ಪ್ರತಿ ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮ ಇರ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಎಂತ ಅಂದ್ರೆ, ಒಮ್ಮೆ ಬ್ರಹ್ಮ ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ. ಕೃಷ್ಣನ ಭೇಟಿ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಕೃಷ್ಣನ ದೂತರಿದ್ದಾರೆ, ದ್ವಾರಪಾಲಕರು. ಅವ್ರು ಬಿಡುವುದಿಲ್ಲ ಸುಮ್ಮನೆ, ಅಂದ್ರೆ ಹಾಗೆ ಒಟ್ಟು ಹೋಗ್ಲಿಕ್ಕಿಲ್ಲ. ಆಗ ಬ್ರಹ್ಮ ಹೇಳ್ತಾನೆ, ಅವ್ರು ಕೇಳ್ತಾರೆ ನೀನ್ ಯಾರು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಬ್ರಹ್ಮ ಬಂದಿದ್ದೇನೆ ಹೇಳು. ಚತುರ್ಮುಖ ಬ್ರಹ್ಮ. ಬ್ರಹ್ಮ ಬೋಲೆ ಚತುರ್ಮುಖ, ಕೃಷ್ಣ ಕೃಷ್ಣ ಹಾರೆ ಹಾರೆ, ಮಹಾದೇವ ಪಂಚಮುಖ, ರಾಮ ರಾಮ ಹರೆ ಹರೆ. ಹಾಗಾಗಿ ನಾನು ಚತುರ್ಮುಖ ಬ್ರಹ್ಮ ಬಂದಿದ್ದಾನೆ ಹೇಳು. ಕೃಷ್ಣನಿಗೆ ಗೊತ್ತಾಗ್ತದೆ ಇವನ ಅಹಂಕಾರ, ಬ್ರಹ್ಮನ ಅಹಂಕಾರ. ಹಾಗಾಗಿ ಕೃಷ್ಣ ಎಂತ ಮಾಡ್ತಾನೆ, ಇಮಿಡಿಯೇಟ್ ಎಲ್ಲ ಬ್ರಹ್ಮಾಂಡ, ನಾನು ನಿಮ್ಗೆ ಹೇಳಿದ್ದೇನೆ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದಂತ ಒಂದು ಬಕೆಟ್ ಅಲ್ಲಿ ಸಾಸಿವೆ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಒಂದು ಈ ಭೂಲೋಕ. ಹಾಗೆ ಇದು ಬ್ರಹ್ಮಾಂಡ. ಇಲ್ಲಿ ಇವನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇಂಥದ್ದು ಭೂಲೋಕ ಎಲ್ಲ ಲೋಕ ಬರ್ತದೆ, ಅಲ್ಲಿ ಬೇರೆಲ್ಲ ಮೇಲೆ ಕೆಳಗೆ ಬ್ರಹ್ಮಲೋಕ ಎಲ್ಲ ಬರ್ತದೆ. ಅದರಲ್ಲಿ ಒಂದು ಬ್ರಹ್ಮ, ಇಂಥ ತುಂಬಾ ಬ್ರಹ್ಮರು ಇದ್ದಾರೆ. ಅವ ಎಂತ ಮಾಡ್ತಾನೆ, ಕೃಷ್ಣ 10,000 ತಲೆ ಬ್ರಹ್ಮ, 1,00,000 ತಲೆ ಬ್ರಹ್ಮ, 100 ತಲೆ ಬ್ರಹ್ಮ, 1,000 ತಲೆ ಬ್ರಹ್ಮ, 10,000 ತಲೆ ಬ್ರಹ್ಮ, ಈಗ ಎಲ್ಲ ಕೋಟಿ ಬ್ರಹ್ಮಗಳನ್ನು ಅಲ್ಲಿಗೆ ತರ್ತಾನೆ. ಮತ್ತೆ ಕೃಷ್ಣ ಹೇಳ್ತಾನೆ ಎಸ್, ಅವನನ್ನು ಒಳಗೆ ಬಿಡು ಅಂತ. ಮತ್ತೆ ಬ್ರಹ್ಮ ಹೋಗ್ತಾನೆ. ಬ್ರಹ್ಮ ಹೋಗಿ ಈಗ ನೋಡ್ತಾನೆ ಎಲ್ಲ ಬ್ರಹ್ಮಗಳನ್ನು, ಅಲ್ಲಿ ಅಡ್ಡು ಬೀಳ್ತಾನೆ. ಅವನಿಗೆ ಶಾಕ್, ಅಂದ್ರೆ ಅವ ಎಣಿಸಿದ್ ನಾನೇ ಒಬ್ಬನ ಅಂತ. ನಾವು ಕೂಡ ಹಾಗೆ ಎಣಿಸ್ತೇವೆ, ನಾನೇ ಒಬ್ಬ ಭಕ್ತ. ಪ್ರಭುಪಾದ ಹೇಳ್ತಾರೆ ನಾನೇ ಒಬ್ಬ ಭಕ್ತ. ಇಲ್ಲ ಸರ್, ನಾವು ಭಕ್ತರಾಗ್ಲಿಲ್ಲ, ನಾವೀಗ ಮನುಷ್ಯರಾದದಷ್ಟೇ. ಇದು ಯಾಕೆಂದ್ರೆ ಕೃಷ್ಣ ತೋರಿಸುವಂಥದ್ದು. ಹಾಗಾಗಿ ಅಲ್ಲಿ ಅವನಿಗೆ ಅದು ನೋಡಿ ಗೊತ್ತ, ಯಾಕಂದ್ರೆ ಬ್ರಹ್ಮ ಅತಿ ಬುದ್ಧಿವಂತ. ಅಲ್ಲಿ ನೋಡಿ ಅಡ್ಡ ಬಿದ್ದಂತೆ. ಹೇಳ್ತಾನೆ ಕೃಷ್ಣ, ನಾನು ಎಣಿಸಿದ್ದು ನಾನೇ ದೊಡ್ಡವ ಅಂತ, ನಾನೇನು ಅಲ್ಲ ಅಂತ. ಮತ್ತೆ 10,000 ತಲೆ ಬ್ರಹ್ಮನ್ ನೋಡಿ ಅವ ಅಡ್ಡ ಬೀಳ್ತಾನೆ. ಈ ರೀತಿ ತುಂಬಾ ಬ್ರಹ್ಮಗಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಒಬ್ಬ ಬ್ರಹ್ಮ ಇರುತ್ತಾನೆ ಮತ್ತು ಆ ಬ್ರಹ್ಮರು ಪುರುಷನ ಒಂದು ಬಾರಿಯ ಉಸಿರಾಟದ ಕಾಲಾವಧಿಯಲ್ಲಿ ಹುಟ್ಟು ಸತ್ತು ಹೋಗ್ತಾರೆ. ನೋಡಿ, ಪುರುಷನ
ಉಸಿರಾಟ ಅಂದ್ರೆ ಮಹಾವಿಷ್ಣುನ ಉಸಿರಾಟದಲ್ಲಿ ಹುಟ್ಟಿ ಸಾವಿ ಹೋಗ್ತಾರೆ. ಆದ್ದರಿಂದ ಪುರುಷನ ಒಂದು ಉಸಿರಾಟದ ಕಾಲಾವಧಿಯಲ್ಲಿ ಅದೆಷ್ಟು ಲಕ್ಷೋಪಲಕ್ಷ ಮನುಗಳು ಆಗಿ ಹೋಗುತ್ತಾರೆ ಎಂಬುದನ್ನು ಊಹಿಸಿಕೊಳ್ಳಬಹುದು. ಲಕ್ಷೋಪಲಕ್ಷ ಮನುಗಳು ಹುಟ್ಟಿ ಸಾಯ್ತಾರೆ. ನೋಡಿ, ಇದೆಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಓದಿದ್ರೆ ನಮ್ಗೆ ಎಂತಾಗ್ತದೆ, ನಾವು ಏನು ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಕೃಷ್ಣ ಎಷ್ಟು ಗ್ರೇಟ್ ಅಂತ ನಮ್ಗೆ ಗೊತ್ತಾಗ್ತದೆ. ಈಗ ಪ್ರಭುಪಾದ ಪಾಶ್ಚಾತ್ಯ ದೇಶದಲ್ಲಿ ಎಲ್ಲರಲ್ಲಿ ಸ್ಲೋಗನ್ ಬರೀತಾರೆ, ಗಾಡ್ ಇಸ್ ಗ್ರೇಟ್. ಒಂದು ಪಾಶ್ಚಾತ್ಯ ದೇಶದ ವಿಶೇಷ ಅಂತಂದ್ರೆ ಅದನ್ನೆಲ್ಲ ಬರೀತಾರೆ, ಆದ್ರೆ ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅಟ್ಲೀಸ್ಟ್ ಅದು ಬರೀತಾರೆ. ಪ್ರಭುಪಾದ ನೋಡ್ತಾರೆ, ಈ ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣನ ದೇವರನ್ನೋದು ಸ್ವಲ್ಪ ಕೂಡ ಅವರಿಗಿಲ್ಲ ಜ್ಞಾನವೇ. ಅಟ್ಲೀಸ್ಟ್ ಚರ್ಚ್ ಎಲ್ಲ ಖಾಲಿ ಉಂಟು, ಯಾರು ಹೋಗುದಿಲ್ಲ. ಯಾಕಂದ್ರೆ ಹಿಂದೆ ಸುಖದಲ್ಲಿ ಅವರು ತುಂಬಾ ತೊಡಗಿದ್ದಾರೆ. ಗಾಡ್ ಗ್ರೇಟ್ ಅಂತ ಬರೆದಿದ್ದಾರೆ, ಗಾಡ್ ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಗಾಡ್ ಗ್ರೇಟ್ ಎಷ್ಟು ಗೊತ್ತಾಗ್ಬೇಕಿದ್ರೆ ನಾವು ಈ ಭಾಗವತಂ ಇಲ್ಲಿ ಎಲ್ಲ ಓದ್ಬೇಕು, ಆಗ ಗೊತ್ತಾಗ್ತದೆ ಎಷ್ಟು ಗ್ರೇಟ್ ಅಂತ. ನೋಡಿ, ಬ್ರಹ್ಮ ಏನೂ ಅಲ್ಲ, ಮನು ಏನೂ ಅಲ್ಲ, ಆಗಿ ಹೋಗ್ತಾರೆ ಎಂಬುದನ್ನು ಊಹಿಸಿಕೊಳ್ಳಬಹುದು. ಈ ಬ್ರಹ್ಮಾಂಡದ ಪ್ರಮುಖ ಮನುಗಳು ಹೀಗಿದ್ದಾರೆ: ಸ್ವಯಂಭೂ ಮನುವಾಗಿ ಯಜ್ಞ, ಸ್ವಾರೋಚಿಷ ಮನುವಾಗಿ ವಿಭು, ಉತ್ತಮ ಮನುವಾಗಿ ಸತ್ಯಸೇನ, ತಾಮಸ ಮನುವಾಗಿ ಹರಿ, ರೈವತ ಮನುವಾಗಿ ವೈಕುಂಠ, ಚಾಕ್ಷುಷ ಮನುವಾಗಿ ಅಜಿತ, ವಯೋಸದ ಮನುವಾಗಿ ವಾಮನ. ಈ ಯುಗವು ವಯೋಸದ ಮನುವಿನ ಅಧೀನದಲ್ಲಿದೆ. ಈಗ ಇರುವಂತ ಮನು ವಯೋಸದ ಮನು. ಸರ್ವಾಣಿ ಮನುವಾಗಿ ಸರ್ವವಾಮ, ದಕ್ಷ ಸರ್ವಾಣಿ ಮನುವಾಗಿ ಋಷಭ, ಬ್ರಹ್ಮ ಸಾರ್ವಾಣಿ ಮನುವಾಗಿ ವಿಕ್ಷಕ್ಷೇನ, ಧರ್ಮ ಸಾರ್ವಾಣಿ ಮನುವಾಗಿ ಧರ್ಮಸೇತು, ವೃದ್ಧ ಸಾರ್ವಾಣಿ ಮನುವಾಗಿ ಸುಧಾಮ, ದೇವ ಸಾರ್ವಾಣಿ ಮನುವಾಗಿ ಯೋಗೇಶ್ವರ, ಇಂದ್ರ ಸಾರ್ವಾಣಿ ಮನುವಾಗಿ ಬೃಹದ್ಭಾನು. ಇವು ಸೂರ್ಯಮಾನ 430 ಕೋಟಿ ವರ್ಷಗಳಿಂದ ಕೂಡಿದ ಒಂದು ಗುಂಪಿನ 14 ಮನುಗಳ ಹೆಸರು. ನೋಡಿ, ಆಮೇಲೆ ಯುಗಾವತಾರ. ಸತ್ಯಯುಗ, ತ್ರೇತಯುಗ, ದ್ವಾಪರ ಮತ್ತು ಕಲಿಯುಗ. ಈ ಕಲಿಯುಗದ ಯುಗಾವತಾರ ಚೈತನ್ಯ ಮಹಾಪ್ರಭು. ಈಗ ನಾವು ವಾಪಸ್ ಹಿಂದೆ ಹೋಗುವ. ಫಸ್ಟ್ ಇದು ಗುಣಾವತಾರ, ಪುರುಷಾವತಾರ, 3 ಪುರುಷಾವತಾರ. ನೆಕ್ಸ್ಟ್ಗೆ ಲೀಲಾವತಾರ, ನೆಕ್ಸ್ಟ್ಗೆ ಗುಣಾವತಾರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಮತ್ತೆ ಮನ್ವಂತರ ಅವತಾರ, ಮತ್ತೆ ಈಗ ಯಾವ್ದು ಬಂದದ್ದು ಯುಗಾವತಾರದಲ್ಲಿ ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭು ಯುಗಾವತಾರ. ಹಾಗಾಗಿ ಬೇರೆ ಬೇರೆ ಯುಗ ಉಂಟು: ಸತ್ಯಯುಗ, ತ್ರೇತಯುಗ, ದ್ವಾಪರ ಯುಗ, ಕಲಿಯುಗ. ಯುಗದ ಅವತಾರಗಳ ಬೇರೆ ಬೇರೆ ವರ್ಣವಿವೆ. ಅವು ಕ್ರಮವಾಗಿ ಬಿಳಿ, ಕೆಂಪು, ಕಪ್ಪು. ಕಲಿಯುಗದಲ್ಲಿ ಅವತಾರ ಚೈತನ್ಯ ಮಹಾಪ್ರಭು ಹೊಂಬಣ್ಣ ಅಂದ್ರೆ ಗೋಲ್ಡನ್ ಕಲರ್. ಸತ್ಯಯುಗದಲ್ಲಿ ಬಿಳಿ ಅಂದ್ರೆ ನಮ್ಮ ಸತ್ಯಯುಗದಲ್ಲಿ ನರನಾರಾಯಣ. ಮತ್ತೆ ಕೆಂಪು ಅಂದ್ರೆ ತ್ರೇತಯುಗದಲ್ಲಿ ನಮ್ಮ ರಾಮ. ಮತ್ತೆ ಕಪ್ಪು ದ್ವಾಪರ ಯುಗದಲ್ಲಿ ಕೃಷ್ಣ ಶ್ಯಾಮ ಸುಂದರ, ಅವ ಕಪ್ಪು ಬಣ್ಣ. ಕಲಿಯುಗದಲ್ಲಿ ಅವತಾರ ಚೈತನ್ಯ ಮಹಾಪ್ರಭು ಹೊಂಬಣ್ಣ ಅಂದ್ರೆ ಗೋಲ್ಡನ್ ಕಲರ್. ಭಗವಂತನ ಅವತಾರಗಳಲ್ಲಿ ಧರ್ಮ ಗ್ರಂಥಗಳಿಗೆ ಪರಿಣಿತವಾಗಿದೆ. ಆದ್ರಿಂದ ಹುಸಿ ಅವತಾರಗಳಿಗೆ ಅವಕಾಶವಿಲ್ಲ. ಯಾಕೆಂದ್ರೆ ಕೃಷ್ಣ ಬರುವುದಿದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇರ್ತದೆ. ಅವನ ಹುಟ್ಟುವ ಜಾಗ, ಟೈಮ್, ಪ್ಲೇಸ್, ಮತ್ತೆ ಅವನ ತಂದೆ ತಾಯಿ ಎಲ್ಲ ಇರ್ತದೆ. ಆದ್ರೆ ಕಲಿಯುಗದಲ್ಲಿ ಅಲ್ಲಿ ಬೋರ್ಡ್, ನಾನು ಅವತಾರ. ಪ್ರಭುಪಾದ ಹೇಳ್ತಾರೆ ನೋಡಿ, ಆದ್ರೆ ಹುಸಿ ಅವತಾರಗಳಿಗೆ ಅವಕಾಶವಿಲ್ಲ. ಆದ್ರೆ ನಾವು ಮೂರ್ಖರು. ನಾವು ಪ್ರಭುಪಾದ ಹೇಳ್ತಾರೆ, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಯಾಕಂದ್ರೆ ನಾವು ಹೋಗುವಂಥದ್ದು ಯಾರಾದ್ರೂ ಮ್ಯಾಜಿಕ್ ಮಾಡಿದ್ರೆ ಹೇಳ್ತಾರೆ, ಓ ದೇವರ ಅವತಾರ, ನಾವು ಹೋಗಿ ಅಡ್ಡ ಬೀಳ್ತೇವೆ. ಯಾಕಂದ್ರೆ ನಾವು ಮೂರ್ಖರು. ನಾವು ಉಳಿದವರಿಗೆ ದೂರಿ ಪ್ರಯೋಜನ, ನಾವು ಮೂರ್ಖರು, ನಮ್ಗೆ ಗೊತ್ತಿಲ್ಲ ಈ ಶಾಸ್ತ್ರ. ಹಾಗಾಗಿ ಆದ್ರಿಂದ ಹುಸಿ ಅವತಾರಗಳಿಗೆ ಅವಕಾಶವಿಲ್ಲ. ಏಕೆಂದ್ರೆ ಯಾವುದೇ ಅವತಾರವಾದರೂ ಶಾಸ್ತ್ರ ಗ್ರಂಥದಲ್ಲಿ ಮೊದಲೇ ಪ್ರಸ್ತಾಪಿತವಾಗಿರಬೇಕು. ಈಗ ಚೈತನ್ಯ ಬಂದದ್ದು ಎಲ್ಲ ಶಾಸ್ತ್ರ ಉಲ್ಲೇಖ ಉಂಟು, ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಜಾಗದ ಹೆಸರು ಕೂಡ ಗೊತ್ತುಂಟು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಉಲ್ಲೇಖ, ಎಷ್ಟು ಸಮಯ ಇರ್ತಾರೆ, ಮತ್ತೆ ಯಾವ ಟೈಮ್ ಬರ್ತದೆ ಎಲ್ಲ ಉಲ್ಲೇಖ ಇರ್ತದೆ. ನಿಜವಾದ ಅವತಾರ ಪುರುಷ ತಾನು ಭಗವಂತ ಅವತಾರವೆಂದು ಯಾವತ್ತೂ ಸ್ವಯಂ ಘೋಷ ಮಾಡಿಕೊಳ್ಳುವುದಿಲ್ಲ. ಈಗ ಹೇಗಂದ್ರೆ ಚೈತನ್ಯ ಮಹಾಪ್ರಭು ಅವರು ಸ್ವತಃ ಕೃಷ್ಣವೇ, ಅದು ಎಲ್ಲರಿಗೂ ಗೊತ್ತಾಗಿದೆ ಅವರು ಮಾಡುವ ಕೆಲಸದಿಂದ. ಎಲ್ಲರೂ ಚೈತನ್ಯ ಮಹಾಪ್ರಭು ನೀವು ಕೃಷ್ಣ ಅಂತ, ಅವರು ಹೀಗೆ ಬೆರಳನ್ನು ಕಿವಿಗೆ ಇಡ್ತಾ ಇದ್ರು. ಇದು ತಪ್ಪಾಗ್ತದೆ, ಹೇಳ್ಬೇಡಿ, ಮನುಷ್ಯನನ್ನು ಕೃಷ್ಣ ಅಂತ ಹೇಳ್ಬೇಡಿ. ಇಲ್ಲಿ ಹೇಳುದು ನೋಡಿ, ನಿಜವಾದ ಅವತಾರ ಪುರುಷ ತಾನು ಭಗವಂತ ಅವತಾರವೆಂದು ಯಾವತ್ತೂ ಸ್ವಯಂ ಘೋಷ ಮಾಡುವುದು. ಆದ್ರೆ ಈ ಬೋಗಸ್ ಅವತಾರಗಳು ಅವ್ರು ಹೇಳುದು ನಾವು ಭಗವಂತ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ನಾವು ಮೋಸರಾಗಬಾರ್ದು. ಆದರೆ ಮಹಾಮುನಿಗಳು ಶಾಶ್ವತವಾದ ಲಕ್ಷಣಗಳಿಂದ ಅವತಾರವನ್ನು ಗುರುತಿಸಿ ಒಪ್ಪಿಕೊಳ್ಳುತ್ತಾರೆ. ಮಹಾಮುನಿಗಳಿಗೆ ಎಲ್ಲವೂ ಗೊತ್ತಾಗ್ತದೆ ಲಕ್ಷಣಗಳಿಂದ.
ಅವತಾರದ ಲಕ್ಷಣಗಳಾಗಲಿ ಮತ್ತು ಆ ಅವತಾರವು ನಿರ್ವಹಿಸಬೇಕಾದ ವಿಶೇಷ ಕಾರ್ಯವಾಗಲಿ ಶಾಸ್ತ್ರ ಗ್ರಂಥಗಳಲ್ಲಿ ಮೊದಲೇ ಪ್ರಸ್ತಾಪಿತವಾಗಿರುತ್ತದೆ. ಅಂದ್ರೆ ಎಲ್ಲವೂ ಶಾಸ್ತ್ರದಲ್ಲಿ ಇರ್ತದೆ, ಎಂತ ಮಾಡ್ತದೆ, ಯಾವ ಮ್ಯಾಜಿಕ್ ಮಾಡ್ತಾರೆ ಎಲ್ಲವೂ ಇರ್ತದೆ. ನೇರ ಅವತಾರಗಳೇ ಅಲ್ಲದೆ ಅಸಂಖ್ಯ ಶಕ್ತಾವೇಶಿತ ಅವತಾರಗಳು ಇವೆ. ಅವು ಕೂಡ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುತ್ತದೆ. ಈ ಅವತಾರಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಶಾಸ್ತ್ರ ವೇಷಿತವಾಗಿರುತ್ತದೆ. ಅಂದ್ರೆ ಈಗ ನಾವು ಹೇಳಿದ ಫಸ್ಟಿಗೆ ಪುರುಷಾವತಾರ, ಲೀಲಾವತಾರ, ಗುಣಾವತಾರ, ಮನ್ವಂತರ ಅವತಾರ, ಯುಗಾವತಾರ, ಈಗ ಶಕ್ತಾವೇಶಿತ ಅವತಾರ. ಈ ಶಕ್ತಾವೇಶಿತ ಅವತಾರ ಯಾರು ಹೇಳ್ತಿಲ್ವಾ? ಕುಮಾರ, 4 ಕುಮಾರ: ಸನಕ, ಸನಾತನ, ಸನಂದ, ಸನತ್ ಕುಮಾರ, ನಾರದ ಮುನಿ, ಪೃಥು ಮಹಾರಾಜ್, ಶೇಷ, ಅನಂತ ಮೊದಲಾದ ಶಕ್ತಾವೇಶಿತ ಅವತಾರ. ಪರೋಕ್ಷವಾಗಿ ಶಕ್ತಾವೇಶಿತ ಅವತಾರಗಳು ವಿಭೂತಿಗಳೆಂದು ಕರೆಯಲಾಗಿದೆ. ಅವರ ಹೆಸರು ವಿಭೂತಿಗಳಂತೆ. ಭಗವದ್ಗೀತೆ ವಿಭೂತಿ ಯೋಗ ಎಂಬ ಪ್ರಕರಣದಲ್ಲಿ ವಿಭೂತಿಗಳನ್ನು ವಿವರವಾಗಿ ವರ್ಣಿಸಲಾಗಿದೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಈ ವಿಭೂತಿ ಯೋಗ ಅಂತ ಉಂಟು, ಅದೇ ಅದರಲ್ಲಿ ವಿವರಿಸಲಾಗಿದೆ. ಅವತಾರ ಯಾವುದೇ ಇರಲಿ, ಈ ಎಲ್ಲಾ ಅವತಾರಗಳು ಗರ್ಭೋದಕ್ಷ ವಿಷ್ಣುವಿನ ಮೂಲ ಆಕಾರ. ಯಾವುದೇ ಅವತಾರ ಇರಲಿ, ಆದ್ರೆ ಗರ್ಭೋದಕ್ಷ ವಿಷ್ಣುವಿನ ಮೂಲ ಅವತಾರ. ಗರ್ಭೋದಕ್ಷ ವಿಷ್ಣುವೇ ಮೂಲ ಅವತಾರ. ಎಸ್, ಯಾರದ ಪ್ರಶ್ನೆಯಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ ಗುರೂಜಿ? ಯುಗಾವತಾರದಲ್ಲಿ ಸತ್ಯಯುಗದಲ್ಲಿ ಯಾರು ಗುರುಜಿ? ಸತ್ಯಯುಗದಲ್ಲಿ ನರನಾರಾಯಣ. ನಾರಾಯಣ. ಥ್ಯಾಂಕ್ ಯು ಗುರುಜಿ. ಎಸ್, ಯಾರ್ದಾದ್ರು ಡೌಟ್ಸ್ ಉಂಟಾ? ತುಂಬಾ ಮುಖ್ಯ ಇದು. ನಿಮಗೆ ಸರಿಯಾಗಿ ಗೊತ್ತಾದ್ರೆ ಮತ್ತೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಗುಣಾವತಾರಗಳು ಒಂದ್ ಸ್ವಲ್ಪ ಹೇಳಿ ಪ್ರಭುಜಿ, ಲಿಸ್ಟ್. ಗುಣಾವತಾರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ. ನೀವೆಂತ ಹೇಳ್ತೀರಿ? ತ್ರಿಮೂರ್ತಿ ಹೇಳ್ತಾರಲ್ಲ, ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ. ಲೀಲಾವತಾರ ಅದು ಎರಡನೇದ ಪ್ರಭುಜಿ. ಗುಣಾವತಾರ ಆದ್ಮೇಲೆ ಅವತಾರಗಳಲ್ಲಿ ಲೀಲಾವತಾರ ನೋಡಿ. ಫಸ್ಟಿಗೆ ಪುರುಷ ಅವತಾರ ಹೇಳಿದ್ದೇನೆ, ಮತ್ತೆ ಲೀಲಾವತಾರ ನಿಮಗೆ ಹೇಳಿದ್ದೇನೆ. ಅಲ್ಲಿ ಉಂಟು, ನೋಡ್ಲಿಲ್ವ ನೀವು? ವಾಮನ, ಮತ್ತೆ ಈ ಕೂರ್ಮ, ಮತ್ಸ್ಯ, ರಾಮ, ಇದೆಲ್ಲ ಲೀಲಾವತಾರ. ಪ್ರಭುಜಿ, ಎಲ್ಲ ಅವತಾರಗಳನ್ನು ಗರ್ಭೋದಕಶಾಹಿಯ ವಿಷ್ಣುವಿಂದ ಬಂದಿರೋದ್ರೆ ಕೃಷ್ಣಾವತಾರ ಡೈರೆಕ್ಟ್ ಕೃಷ್ಣ ಗೋಲೋಕದಿಂದ ಬಂದಿದ್ದ? ಕೃಷ್ಣ ತು ಭಗವಾನ್ ಸ್ವಯಂ. ಕೃಷ್ಣ ಅವತಾರ ಅಲ್ಲ, ಕೃಷ್ಣ ಅವತಾರಿ. ಅದಕ್ಕೆ ಬರ್ತದೆ ನೆಕ್ಸ್ಟ್. ಅದಕ್ಕೆ ಶ್ಲೋಕ ಉಂಟು ಅದಕ್ಕೆ. ಅಲ್ಲಿ ಶ್ಲೋಕದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೇನೆ. 28ನೇ ಶ್ಲೋಕ, ಇದೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಬರ್ತದೆ. ಅದಕ್ಕೆ ನಾವು ನೆಕ್ಸ್ಟ್ ಅದಕ್ಕೆ. ಎಸ್, ಏತೆ ಚಾಂಸ ಕಲಾಪಂಶ. ಧನ್ಯವಾದಗಳು. ಧನ್ಯವಾದ. ಯಾರಿಗಾದ್ರು ಡೌಟ್ಸ್ ಉಂಟಾ? ಕ್ಲಾರಿಫೈ ಮಾಡಿ. ಡೌಟ್ಸ್ ಇದ್ರೆ ಇಲ್ಲೇ ಕ್ಲಾರಿಫೈ ಮಾಡಿ ದಯವಿಟ್ಟು. ಗುರುಜಿ ಇದ್ರದ್ದು PDF ಕಳಿಸಿ ಗುರುಜಿ. 3rd ಚಾಪ್ಟರ್ PDF ಅಲ್ಲಿ ಕಳಿಸಿದ್ದಾರೆ ಏನ ಮಾತಾಜಿ? ಸರಿ. ಹರೇ ಕೃಷ್ಣ ಗುರುಜಿ. ಬ್ರಹ್ಮನಿಗೆ ಶಿಲ್ಪ ಮಾತಾಜಿ ಹೇಳಿ. ಪುರುಷಾವತಾರ. ಒಂದ್ ನಿಮಿಷ ಶಿಲ್ಪ ಮಾತಾಜಿ ಹೇಳಿ. ಪುರುಷಾವತಾರ ಯಾರು? ಒಂದ್ ನಿಮಿಷ ಶಿಲ್ಪ ಮಾತಾಜಿ ಹೇಳಿ. 4 ತಲೆ ಅಂತ ಹೇಳ್ತಾ ಇದ್ರಿ ಪ್ರಭುಜಿ. 3 ತಲೆ ಇರುತ್ತಲ್ಲ ಯೂಸ್ವಲಿ ನಾವು ನೋಡೋ ಬ್ರಹ್ಮನಿಗೆ. ಚತುರ್ಮುಖ ಬ್ರಹ್ಮ ಬೋಲೆ ಚತುರ್ಮುಖ ಕೃಷ್ಣ ಹಾರೆ ಮಹಾದೇವ ಪಂಚಮುಖ. ಮಹಾದೇವನಿಗೆ 5 ತಲೆ, ಬ್ರಹ್ಮನಿಗೆ 4. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಹಾರೆ ಮಹಾದೇವ ಪಂಚಮುಖೆ ರಾಮ ಹಾರೆ. ಅಂದ್ರೆ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮ, ಬ್ರಹ್ಮ. ಎಸ್. ಮಂಜುಳಾಯೆ ಹೇಳಿ ಮಾತಾಜಿ. ಮಂಜುಳಾಯೆ. ಪುರುಷಾವತಾರದಲ್ಲಿ ಯಾರ್ಯಾರು ಇದ್ದಾರೆ ಗುರುಜಿ? ಪುರುಷಾವತಾರ ಅಷ್ಟೇ ಹೇಳಿದೆ ನಾನು. ಪುರುಷಾವತಾರ ಅಂದ್ರೆ ಮಹಾವಿಷ್ಣು, ಕಾರಣೋದಕಶಾಹಿ ವಿಷ್ಣು ಸೇಮ್. ಮಹಾವಿಷ್ಣು, ಕಾರಣೋದಕಶಾಹಿ ವಿಷ್ಣು ಸೇಮ್. ನೆಕ್ಸ್ಟ್ ಬರುವಂತದ್ದು ಶಾಹಿ ವಿಷ್ಣು, ನೆಕ್ಸ್ಟ್ ಕ್ಷೀರೋದಕಶಾಹಿ ವಿಷ್ಣು. ಓಕೆ, ಥ್ಯಾಂಕ್ ಯು ಗುರುಜಿ. ನೋಡಿ, ಇದನ್ನೆಲ್ಲ ಬರ್ತಗೊಳ್ಳಿ, ಇಲ್ಲಂದ್ರೆ ನಿಮ್ಗೆ
ಇದು ಮರ್ತೋಗ್ತದೆ ಗಡಿ ಗಡಿ. ಮತ್ತೆ ಗೋಡೆಯಲ್ಲಿ ಅಂಟಿಸಿ ಎಂತ ಮಾಡಿ ಅಂದ್ರೆ ನೀವು ಎಲ್ಲಿ ಜಾಸ್ತಿ ನೋಡ್ತಾ ಇರ್ತೀರಿ ಆ ಗೋಡೆಗೆ ಅಂಟಿಸಿ, ಮತ್ತೆ ಡೈಲಿ ನೋಡ್ತಾ ಇರಿ, 10-15 ಸತಿ ಅದನ್ನು ನೋಡ್ತಾ ಇರಿ, ಮತ್ತೆ ಬರ್ತದೆ. ಥ್ಯಾಂಕ್ ಯು ಗುರುಜಿ. ಸರಿ. ಎಸ್, ಬೇರೆ ಯಾರ್ದು ಪ್ರಶ್ನೆ ಉಂಟಾ ದಯವಿಟ್ಟು? ಶ್ಲೋಕ ರಿಲೇಟೆಡ್ ಎಂತಾದ್ರು ಡೌಟ್ಸ್ ಉಂಟಾ ದಯವಿಟ್ಟು ಕ್ಲಾರಿಫೈ ಮಾಡಿ. ಇಲ್ವಾ? ಎಸ್, ಓಕೆ, ಆಗ ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಗುರುಜಿ ಅನಂತ ಕೋಟಿ ವೈಷ್ಣವಂದು ಕಿ ಜೈ. ನಾಮಾಚಾರ್ಯ ಗುರುಜಿ